ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಧಿಕ್ಕಾರ 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 ಧಿಕ್ಕಾರ. ಬಂಧಿಸಿ 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 ಎಸ್ಡಿಪಿಐ ಕಾರ್ಯಕರ್ತರನ್ನು ಬಂಧಿಸಿ. ಎಸ್ಡಿಪಿಐ ಗೂಂಡಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಬಂಧಿಸಿ 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 ಗುಂಡಗಳನ್ನು ಬಂಧಿಸಿ 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 ಕಾರ್ಯಕರ್ತ ಗೂಂಡಗಳನ್ನು ಬಂಧಿಸಿ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಧಿಕ್ಕಾರ 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 ಧಿಕ್ಕಾರ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಬಂಧಿಸಿ 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 ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಎಸ್ಡಿಪಿಐ ಗೂಂಡಗಳಿಗೆ ಧಿಕ್ಕಾರ 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 ಧಿಕ್ಕಾರ. ಬಂಧಿಸಿ 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 ಎಸ್ಡಿಪಿಐ ಕಾರ್ಯಕರ್ತರನ್ನು ಬಂಧಿಸಿ. ಅಡ್ಮಿಟ್ ಆಗಿದ್ದಾನೆ, ಆ ಕಡೆಗೆ ಹೋಗಲಿಲ್ಲ, ಮಾಹಿತಿ ತಗೊಳ್ತಿದ್ದಾರೆ. ಮತ್ತೆ ಈಗ ನೀವು ಬಂದ ವಿಷಯ ಇವತ್ತು ಪಾವೂರಲ್ಲಿ 5 ನಿಮಿಷ ಪೊಲೀಸ್ ಕೆಲಸ ಮಾಡಿದ್ದಾರೆ. ನಮಗೆ ಕಂಟಿನ್ಯೂಸ್ ಫೋನ್ ಬರ್ತಿದ್ದು ಲೇಟ್ ಆದರೆ ಹೌದು ನಮಗೆ ಹೇಳ್ತೇನೆ ಸರ್, ನಮಗೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಎಲ್ಲ ಕಡೆ ಪೊಲೀಸರು ಎಲ್ಲ ಟೈಮ್ನಲ್ಲಿ ಇರ್ಬೇಕಂದ್ರೆ ಹೇಗೆ ನಾನು ಇದು ಅರ್ಥ ಮಾಡ್ಕೊಬೇಕಲ್ಲ ಜನ. ಪೋಲಿಂಗ್ ಸ್ಟೇಷನ್ ಇದೆ, ಆ ರೀತಿ ಜನ ಸೇರ್ತಾರೆ. 100% ಮಾಡ್ತೀವಿ, ಅದರಲ್ಲಿ ಇದ್ದೀವಿ ನಾವು. ಇಲ್ಲಿ ಬಂದಿರಂತ ಇದಕ್ಕೆ ಓಡಾಡ್ತೀವಿ ನಾವು. ಈಗ ಏನಾಗುತ್ತೆ ಸರ್, ಈಗ ಕೆಲವೊಂದು ಬಿಟ್ಟು ಮತ್ತೆ ಇಲ್ಲಿ ಕಾಯಿ ಪ್ರಯತ್ನ ಮಾಡ್ತಾರೆ. ಖಂಡಿತ ಮಾಡಿದ್ವಿ ನಾವು ಯಾರು ನಮಗೇನು ಸಂಬಂಧಿಸಿದ ಯಾರಿಲ್ಲ, ಯಾರು ಸುಮ್ಮನೆ ಹೋಗಿ ಐಲ್ಯಾಂಡಲ್ಲಿ ಮಲ್ಕೊಂಡಿದ್ದಾರೆ. ಸಾಯಂಕಾಲ ಹೋಗಿ ಹಿಡಿತೇವೆ ನಾವು. ಐಲ್ಯಾಂಡಲ್ಲಿ ಮಲ್ಕೊಂಡಿದ್ದಾರೆ. ಇಲ್ಲಿಂದ ಹೊಡೆದು ಓಡಿದ್ದಾರೆ. ಪ್ರಯತ್ನ ಮಾಡಿದ್ವಿ ನಾವೇನು ದೇವರು ಅಲ್ಲ. ಮತ್ತೆ ಅವ್ರಿಗೆ ನಮ್ಗೆ ನೋವಿದೆ ಸರ್. ನಾವು ಇಷ್ಟು ಡ್ಯೂಟಿ ಮಾಡಿದ್ರೆ ಈ ರೀತಿ ಮಾಡ್ತಾರಲ್ಲ ಜನ ಅಂತ ನಮಗೆ ಬೇಜಾರಿದೆ. ನಾವ್ಯಾಕೆ 18 ಗಂಟೆ ಡ್ಯೂಟಿ ಮಾಡಬೇಕು? ಹಾಂ, ನಾವು ಪೊಲೀಸರು ರಾತ್ರಿ 12 ಗಂಟೆ ಕರೆದ ನಾವ್ಯಾಕೆ ಬರ್ಬೇಕಪ್ಪ? ಯಾರೊಬ್ಬ ರಸ್ತೆಯಲ್ಲಿ ಬಿದ್ದ ನಾವ್ಯಾಕೆ 12 ಗಂಟೆ ಹೋಗಿ ಎತ್ಕೊಂಡು ಬಂದು ಆಸ್ಪತ್ರೆ ಸೇರಿಸ್ಬೇಕು? ಹಾಂ, ನಾವು ಮನುಷ್ಯರಲ್ಲ ನಿಮಗೆ. ನಾವು ಅಷ್ಟು ಹಗಲು ರಾತ್ರಿ ಡ್ಯೂಟಿ ಮಾಡ್ತೀವಿ, ಇವ್ರು ಹೊಡೆದಾಡ್ತಾ ಇರತ್ತೆ ಅಂದ್ರೆ ನಾವೆಂತ ಮಾಡೋದು ಅದಕ್ಕೆ? ಹಾಂ, ನಾವು ತಪ್ಪು ಮಾಡಿದ್ದೀವ ಹೇಳಿ? ಇದ್ರಲ್ಲಿ ಕ್ವಶನ್ ಇಲ್ಲ. ಅರೆಸ್ಟ್ ಮಾಡಿ ಖಂಡಿತ ಮಾಡ್ತೀವಿ. ಎಲ್ಲ ಬೈದಲ್ಲಿ ಬತ್ತು ಇದೆ. ಪ್ರತಿಭಟನೆ ಮಾಡ್ಬೋದು. ನಾನು 1000 ಜನ ಸೇರಿದ್ದೆ. 1000 ಜನ ಸೇರಿದ್ದೆ.
ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಈ ಬೆಂಬಲಿತ SDPI ಗೂಂಡಾಗಳು ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ನಮ್ಮ ಯುಟಿ ಖಾದರ್ ಅವರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ರಾಜ್ಯದಿಂದ ಜಾಥಾವನ್ನು ಮಾಡಿ ಇಲ್ಲಿ ಮುಟ್ಟಿಗೆ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ಯಾರು ನಮ್ಮ ಈ ಒಂದು ಠಾಣಾಧಿಕಾರಿಗಳು. ನಾಳೆ ಸಂಜೆ ಒಳಗೆ ನಾವು ಅವರು ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ನಾಳೆ ಸಂಜೆವರೆಗೆ ಕಾಯ್ತೇವೆ. ಇಲ್ಲದಿದ್ದರೆ ನಮ್ಮ ಕಾರ್ಯಕರ್ತ ಹಲ್ಲೆ ಮಾಡಿ ಕಾರ್ಯಕರ್ತೆಗೆ ಮುಂದೆ ನಾವು ಸಹಿಸುವುದಿಲ್ಲ ಅಂತ ಹೇಳಿಕೊಂಡು ನಾವು ಮುಂದಿನ ದೊಡ್ಡ ರೀತಿಯ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ.